ಸೆಕೆಗಾಲದಲ್ಲಿ ನಮ್ಮ ದೇಹನ ತಂಪಾಗಿಡುವಂತಹ ಮತ್ತೊಂದು ಅದ್ಭುತವಾಗಿರುವಂತಹ ಆರೋಗ್ಯಕರವಾಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಇವತ್ತು ಹೇಳ್ಕೊಡ್ತಾ ಇದ್ದೇನೆ. ರಾಗಿ ಶಾವಿಗೆಯ ಉಪ್ಮಾ ಅಥವಾ ಉಪ್ಪಿಟ್ಟನ್ನು ತುಂಬಾ ಸುಲಭವಾಗಿ ರುಚಿಯಾಗಿ ಯಾವ ಥರ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಬೋದು. ರೆಸಿಪಿನ ನೋಡಿ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ನಿಮಗೆ ನನ್ನ ಈ ವಿಶೇಷವಾಗಿರುವಂಥ ರೆಸಿಪಿ ಇಷ್ಟ ಅಂದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆಯೇ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಕೂಡ ಶೇರ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ಸ್ ಎಲ್ರಿಗೂ. ಈ ರಾಗಿ ಶಾವಿಗೆ ಉಪ್ಪಿಟ್ಟು ಮಾಡಲಿಕ್ಕೆ ನಾನು ಅನಿಲ್ ಶಾವಿಗೆ ತಗೊಂಡಿದ್ದೇನೆ. ಬೇರೆ ಬ್ರ್ಯಾಂಡ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಯೂಶ್ವಲಿ ಇದೇ ಜಾಸ್ತಿ ನಿಮಗೆ ಅಂಗಡಿಗಳಲ್ಲಿ ಸಿಗುತ್ತೆ. 180 ಗ್ರಾಮ್ ಇದೆ ಇದು ಒಂದು ಸರಿಗೆ 3-4 ಜನರಿಗೆ ತಿನ್ನಲಿಕ್ಕೆ ಸಾಕಾಗುತ್ತೆ. ಇದನ್ನ ಒಂದು ಪಾತ್ರೆಗೆ ಹಾಕೊತಾ ಇದ್ದೇನೆ. ಇದನ್ನ ನಾವು ಮೊದಲಿಗೆ ಏನು ಅಂತಂದರೆ ಸ್ವಲ್ಪ ಕ್ಲೀನ್ ಆಗಿರುವಂಥ ನೀರನ್ನು ಹಾಕಿ ಒಂದು 3 ನಿಮಿಷ ಇದನ್ನ ನಾವು ನೆನೆಯಲಿಕ್ಕೆ ಬಿಡಬೇಕು. ಖಾಲಿ 3 ನಿಮಿಷ ಮಾತ್ರ. ನೋಡಿ, 3 ನಿಮಿಷ ಆದ ನಂತರ ಈ ನೀರನ್ನು ಬಸಿದು ಬಿಡಬೇಕು. ನಾವು ನೀರನ್ನು ಕಂಪ್ಲೀಟಾಗಿ ಅಂದರೆ ಪೂರ್ತಿ ತೆಗೆದು ಬಿಡಬೇಕು. ಒಂದು ಇಡ್ಲಿ ಪಾತ್ರೆನ ತಗೊಂಡು ಅದರಲ್ಲಿ ಒಂದು ಸ್ವಲ್ಪ ನೀರು ಹಾಕಬೇಕು. ಯಾಕಂತಂದರೆ ಇದನ್ನ ನಾವು ಸ್ಟೀಮಲ್ಲಿ ಬೇಯಿಸುವಂಥದ್ದು. ಅದಾದ ನಂತರ ಈ ಶಾವಿಗೆನ ಈ ಥರ ಹಾಕಬೇಕು. ನೀವು ಇಡ್ಲಿದು ತಟ್ಟೆ ಇದ್ದರೆ ಅದರಲ್ಲಿ ಕೂಡ ಇಟ್ಟು ಸ್ಟೀಮಲ್ಲಿ ಬೇಯಿಸ್ಬೋದು, ಏನು ತೊಂದರೆ ಇಲ್ಲ. ಬಟ್ ಸ್ವಲ್ಪ ಕೇರ್ಫುಲ್, ಇದು ಬೇಗ ಪುಡಿ ಆಗುತ್ತೆ, ಅಂದರೆ ಮೆತ್ತಗಾಗುತ್ತೆ. ಆದ್ದರಿಂದ ನಿಧಾನಕ್ಕೆ ಹಾಕೊಳ್ಳಿ. ಫಸ್ಟ್ ನೀರನ್ನು ನಾವು ಬಿಸಿ ಮಾಡ್ಕೊಳ್ಳೋಣ, ಸ್ಟೀಮ್ ಬರಲಿಕ್ಕೆ ಶುರುವಾಗಲಿ. ನೀವು ನೀರನ್ನು ಮೊದಲೇ ಬಿಸಿ ಮಾಡಿ ಇಟ್ಕೊಳ್ಳಿ. ಬಿಸಿ ಮಾಡಿದ ನಂತರ ಇದನ್ನ ಇಟ್ಬಿಡಬೇಕು. ಈಗ ಇದನ್ನ ಮುಚ್ಚಿಟ್ಟು ಅಟ್ಲೀಸ್ಟ್ ಒಂದು 3-4 ನಿಮಿಷ ಬೇಯಲಿಕ್ಕೆ ಬಿಡೋಣ ಸ್ಟೀಮಲ್ಲಿ. ಒಂದು 3 ನಿಮಿಷ ಆಗಿದೆ, ಬೆಂದಿದೆ ನೋಡಿ, ಇಷ್ಟು ಸಾಕು. ಸ್ಟವನ್ನು ಬಂದ್ ಮಾಡ್ತಾ ಇದ್ದೇನೆ. ಇದನ್ನ ಸ್ವಲ್ಪ ಹೊತ್ತು ನಾವು ತಣ್ಣಗಾಗಲಿಕ್ಕೆ ಬಿಟ್ಬಿಡೋಣ. ಈಗ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಬಿಟ್ಟು ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕೊತಾ ಇದ್ದೇನೆ. ಎಣ್ಣೆ ಸ್ವಲ್ಪ ಕಾದ ನಂತರ 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ, 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಹಾಕ್ಕೊಂಡು ಇದನ್ನ ಸ್ವಲ್ಪ ಸಿಡಿಸ್ಕೋಬೇಕು. ನೋಡಿ, ಸಾಸಿವೆ ಮತ್ತು ಜೀರಿಗೆ ಸಿಡಿದ್ರೇನೆ ಇದೆಯಲ್ಲ ಒಳ್ಳೆ ಫ್ಲೇವರ್ ಬರೋದು ಈ ಉಪ್ಪಿಟ್ಟು ಅಥವಾ ಉಪ್ಮಕ್ಕೆ ಅಥವಾ ಯಾವುದೇ ನೀವು ಒಗ್ಗರಣೆಗೆ. ಇವಾಗ 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆನ ಹಾಕ್ಕೊಂಡು ಇದನ್ನು ಕೂಡ ಒಂಚೂರು ನಾವು ಹುರಿದ್ಕೋಬೇಕು, ಚೆನ್ನಾಗಿರುತ್ತೆ. ಉರಿ ಮೀಡಿಯಮ್ ಇಟ್ಕೊಳ್ಳಿ. ಒಂದು ಸ್ವಲ್ಪ ಹುರಿದಾದ ನಂತರ ಇದಕ್ಕೀಗ 1 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ಅರ್ಧ ಕ್ಯಾರೆಟನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. 1 ಹಸಿಮೆಣಸಿನ್ಕಾಯಿ, ಇದು ದೊಡ್ಡ ಹಸಿಮೆಣಸಿನ್ಕಾಯಿ, ಖಾರ ಜಾಸ್ತಿ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಸ್ವಲ್ಪ ಕರಿ ಲೀವ್ಸು, ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೀವು ಬೇಕಿದ್ರೆ ಶುಂಠಿ ಬೇಕಾದರೂ ಹಾಕೋಬೋದು, ಚೆನ್ನಾಗಿರುತ್ತೆ. ಬಟ್ ಇವಾಗ ಸಮ್ಮರ್ ಆಗಿರೋದ್ರಿಂದ ನಾನು ಶುಂಠಿಯನ್ನು ಹಾಕ್ತಾ ಇಲ್ಲ. ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಈ ಶಾವಿಗೆ ಇದೆಯಲ್ವಾ, ಒಂಚೂರು ಮುದ್ದೆ ಆದಂಗೆ ಇರುತ್ತೆ. ಇದನ್ನೊಂಚೂರು ಕೈಯಿಂದ ನೀವು ಈ ಥರ ಬಿಡಿಸ್ಕೋಬೇಕು. ಈರುಳ್ಳಿ ಕಲರ್ ಚೇಂಜ್ ಆಗುತ್ತೆ, ಹಾಗೆಯೇ ಕ್ಯಾರೆಟ್ ಸ್ವಲ್ಪ ಬೇಯುತ್ತೆ ಅಲ್ವಾ, ಅಷ್ಟು ಸಾಕು. ಇವಾಗ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕೊತಾ ಇದ್ದೇನೆ ನಾನು ಒಂದು ಮರೆತೆ. ಆ್ಯಕ್ಚುಲಾಗಿ ಶಾವಿಗೆನ ನೀರಲ್ಲಿ ಹಾಕಿರ್ತೀವಲ್ಲ, ಆಗಲೇ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಚಿಟಿಕೆಯಷ್ಟು ಉಪ್ಪು ಹಾಕೋಬೇಕು. ಬಟ್ ನಾನು ಆವಾಗ ಹಾಕಿಲ್ಲ, ಅದರಿಂದ ಇವಾಗಲೇ ಎಲ್ಲ ಸೇರಿಸ್ಕೊಂಡು ಹಾಕ್ತಿದ್ದೇನೆ. ಹಾಗೆಯೇ ಒಂದು 2 ಟೇಬಲ್ ಸ್ಪೂನ್ ನಾನು ಸಕ್ಕರೆ ಕೂಡ ಹಾಕಿದ್ದೇನೆ. ಸ್ವಲ್ಪ ಸ್ವೀಟ್ ಫ್ಲೇವರ್ ಮಾಡ್ತಾ ಇದ್ದೇನೆ, ಚೆನ್ನಾಗಿರುತ್ತೆ. ಹಾಗೆಯೇ ಒಂದು ಸ್ವಲ್ಪ ಕಾಯಿ ತುರಿ, ಇದೆಲ್ಲದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಉರಿ ಕಮ್ಮಿಯೇ ಇರಲಿ. ಉಪ್ಪು ಮತ್ತು ಸ್ವೀಟ್ ನೀಟಾಗಿ ಮಿಕ್ಸ್ ಆಗಿ ಅದು ಕರಗಬೇಕು, ಇಷ್ಟು ಸಾಕು. ಇವಾಗ ಇದಕ್ಕೆ ಉದುರಾಗಿ ನಾವು ಈ ಶಾವಿಗೆ ರೆಡಿ ಮಾಡಿಟ್ಟಿದ್ವಲ್ವ ಅದನ್ನ ಹಾಕೋಬೇಕು. ಮುದ್ದೆ ಆಗಿದ್ರೆ ಕೈಯಿಂದ ಬಿಡಿಸ್ಕೊಂಡು ಹಾಕೊಳ್ಳಿ. ಹೀಗೆ ಮೇಲ್ಗಡೆ ಒಂಚೂರು ತುಪ್ಪನ ಹಾಕೊಳ್ಳಿ. ತುಪ್ಪ ಯಾಕೆ ಹಾಕೊಳ್ಳೋದು ಅಂತಂದರೆ, ಒಂದು ಶಾವಿಗೆ ಬಿಡಿಯಾಗಿ ಬರುತ್ತೆ. ಇನ್ನೊಂದು ಏನು ಅಂತಂದರೆ, ಸೆಕೆ ಟೈಮಲ್ಲಿ ನಮ್ಮ ದೇಹನ ಕೂಲ್ ಆಗಿಡಲಿಕ್ಕೆ ತುಪ್ಪ ತುಂಬಾ ಒಳ್ಳೆಯದು. ಈಗ ಒಂದು ಚಿಕ್ಕ ಸ್ಪೂನಿಂದ ನೀವು ಇದನ್ನ ಮಿಕ್ಸ್ ಮಾಡಬೇಕು. ದೊಡ್ಡ ಸೌಟ್ ಹಾಕಬಾರ್ದು, ಯಾಕಂತಂದರೆ ಇದು ಮುದ್ದೆ ಆಗುತ್ತೆ ಅಥವಾ ಕಟ್ಟಾಗಿ ಹೋಗುತ್ತೆ. ಆದ್ದರಿಂದ ಮೆಲ್ಲಗೆ ಮಿಕ್ಸ್ ಮಾಡಬೇಕು. ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಜಸ್ಟ್ ಒಂದು 30 ಸೆಕೆಂಡ್ಸ್ ಸಾಕು ಅಷ್ಟೇ, ಬೇರೇನು ಬೇಡ. ಇದೆಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಬೇಕು ಅಷ್ಟೇ. ಅದಾದ ನಂತರ ಸ್ಟವನ್ನು ಬಂದ್ ಮಾಡಿಬಿಡೋಣ.
ಇಷ್ಟೇ ನೋಡಿ, ಎಷ್ಟು ಸುಲಭವಾಗಿ ನಾವು ಆರೋಗ್ಯಕರವಾಗಿರುವಂತಹ ರಾಗಿ ಶಾವಿಗೆಯ ಉಪ್ಪಿಟ್ಟನ್ನು ತುಂಬಾ ಸುಲಭವಾಗಿ ದಿಢೀರಾಗಿ ಮಾಡ್ಕೊಂಡ್ವಿ ಅಂತ. ನಿಮ್ಗೊಂದು 10 ನಿಮಿಷ ಕೂಡ ಬೇಕಾಗಿಲ್ಲ, ತುಂಬಾ ಕ್ವಿಕ್ಕಾಗಿ ಬ್ರೇಕ್ಫಾಸ್ಟನ್ನು ಮಾಡ್ಬೋದು. ಎಲ್ಲದಕ್ಕಿಂತ ಜಾಸ್ತಿ ಏನು ಗೊತ್ತಾ, ಇದು ಈ ಸೆಕೆ ಟೈಮಲ್ಲಿ ನಮ್ಮ ದೇಹನ ಕೂಲಾಗಿಡಲಿಕ್ಕೆ, ತಂಪಾಗಿಡಲಿಕ್ಕೆ ತುಂಬಾ ಒಳ್ಳೆಯದು. ಸೆಕೆ ಟೈಮಲ್ಲಿ ಆದಷ್ಟು ನಮ್ಮ ದೇಹಕ್ಕೆ ತಂಪಾಗಿಡುವಂತಹ ನಾವು ಫುಡ್ಗಳನ್ನು ತಿಂತಾ ಇದ್ದರೆ ಒಳ್ಳೆಯದು. ಇಲ್ಲದಿದ್ದರೆ ನಮಗೆ ಹೀಟನ್ನು, ದಾಹನ ತಡ್ಕೊಳಕ್ಕಾಗೋದಿಲ್ಲ. ರೆಸಿಪಿನ ಖಂಡಿತವಾಗ್ಲೂ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ.